ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡಿನಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಪರಿಶಿಷ್ಟ ವಿದ್ಯಾರ್ಥಿಗಳ ಆಶ್ರಮದ ಶಾಲೆಯು ಶಿಥಿಲಾವಸ್ಥೆಗೆ ತಲುಪಿದೆ. ಈ ನಿಟ್ಟಿನಲ್ಲಿ ಶಾಲೆಯನ್ನು ಶೀಘ್ರವಾಗಿ ದುರಸ್ತಿಪಡಿಸುವಂತೆ ಶಾಸಕ ರಾಜೇಶ್ ನಾಯ್ಕ್ ಹಾಗೂ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಬಂಟ್ವಾಳ ತಾಲೂಕು ಆದಿ ದ್ರಾವಿಡ ಸಮಾಜ ಸೇವಾ ಸಂಘದ ಅಧ್ಯಕ್ಷ ವಿಶ್ವನಾಥ ಚಂತಿಮಾರ್ ಅವರು ಮನವಿಯನ್ನ ಮಾಡಿದ್ದಾರೆ. ಶಾಲೆಯ ಮೇಲ್ಛಾವಣಿಯ ಅವ್ಯವಸ್ಥೆಯಿಂದ ಸೋರ್ತಾ ಇದ್ದು ಮಳೆ ನೀರು ಕೂಡ ಒಳಗೆ ಬಂದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ಗೋಡೆಗಳಿಗೆ ನೀರು ಬಂದು ಸಂಪೂರ್ಣವಾಗಿ ಪಾಚಿ ಹಿಡಿದಿದೆ. ಇನ್ನು ಒಳಭಾಗದಲ್ಲಿ ಸೀಲಿಂಗ್ನ ಗಾರೆಗಳು ಬಿದ್ದು ಕಬ್ಬಿಣಗಳು ಕೂಡ ಕಾಣ್ತಾ ಇದೆ. ಬಾಗಿಲುಗಳು ಕೂಡ ಸರಿಯಿಲ್ಲ. ಬೀಗ ಹಾಕಿದ್ರೂ ಸ್ವಲ್ಪ ದೂಡಿದ್ರೆ ಒಳಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಡವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಿರ್ಮಾಣವಾಗಿದ್ದ ಹಳೆಯ ಕಾಲದ ಆಶ್ರಮ ದುರಸ್ತಿ ಮಾಡದಿದ್ರೆ ಬಡವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕುತ್ತು ಬೀಳುವ ಸಂಭವವಿದೆ. ಕೂಡಲೇ ಮಕ್ಕಳಿಗೆ ಬದಲಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟು ಹೊಸ ಕಟ್ಟಡ ನಿರ್ಮಾಣಕ್ಕೆ ಹೆಜ್ಜೆ ಇಡುವಂತೆ ಅವರು ಮನವಿಯನ್ನ ಮಾಡಿದ್ದಾರೆ. ನಾವು ಮೊನ್ನೆ ತಾನೇ ಬಂಟ್ವಾಳ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಸತಿ ಶಾಲೆಗೆ ನಾವು ಭೇಟಿ ಕೊಟ್ಟಿದ್ದೇವೆ. ಇದು ನಮ್ಮ ಬಿಸಿರೋಡ್ನ ಹೃದಯ ಭಾಗದಲ್ಲಿದೆ, ಜೋಡುಮಾರ್ಗ. ಇಲ್ಲಿ ನಾವು ಹೋದಾಗ ಈ ಕಟ್ಟಡ ಸಂಪೂರ್ಣವಾಗಿ ಇದು ಶಿಥಿಲಗೊಂಡಿದೆ. ಈ ಶಾಲಾ ಮಕ್ಕಳಿಗೆ ಪಾಠ ಮಾಡುವಾಗ ಅದು ಸೋರ್ತಾ ಉಂಟು. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾವು ಸಹ ಇಲ್ಲೇ ಈ ಶಾಲೆಯಲ್ಲಿ ಕಲಿತವರು. ಈ ಶಾಲೆಗೆ ನಮ್ಮ ಈ ಘಟ್ಟದ ಪ್ರದೇಶದಿಂದ ಚಿಕ್ಕಮಗಳೂರು, ಮೂಡಿಗೆರೆ, ಕೊಟ್ಟಿಗೆರೆಯಿಂದ ಇಲ್ಲಿ ಮಕ್ಕಳು ಬಂದು ಇಲ್ಲಿ ವಸತಿ ಶಾಲೆಯಲ್ಲಿ ಉಳಿದುಕೊಳ್ಳುತ್ತಾರೆ. ಅವರಿಗೆ ಸಂಪೂರ್ಣವಾದ ಒಂದು ಕಟ್ಟಡದ ಅದು ಸೋರ್ತಾ ಉಂಟು. ಇದು ನಾವು ನಮ್ಮ ಸ್ಥಳೀಯ ಶಾಸಕರಾದ ರಾಜೇಶ್ ನಾಯ್ಕ್ ಇವರ ಒಂದು ಗಮನಕ್ಕೆ ನಾವು ತಂದಿದ್ದೇವೆ. ಅವರು ಕೂಡಲೇ ಈ ಕಟ್ಟಡ ದುರಸ್ತಿದ ಬಗ್ಗೆ ಅವರೊಂದು ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಇದನ್ನು ನಾವು ಸಂಪೂರ್ಣವಾಗಿ ಒಂದು ಹೊಸ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋಣ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಒಂದು ಈ ಮೂಲಕ ನಿಮ್ಮಲ್ಲಿ ಮೀಡಿಯಾದವರ ಮುಖಾಂತರ ನಾವೊಂದು ವಿನಂತಿ ಮಾಡೋದೇನೆಂದರೆ, ನಿಮ್ಮ ಮುಖಾಂತರವಾಗಿ ನಮಗೆ ಒಂದು ಈ ಕಟ್ಟಡವನ್ನು ಹೊಸ ಕಟ್ಟಡವಾಗಿ ಒಂದು ನಿರ್ಮಾಣ ಮಾಡಿಕೊಡೋಕ್ಕೆ ನಮ್ಮಲ್ಲಿ ವಿನಂತಿ. ಅದಲ್ಲದೆ ನಾವು ಮೊನ್ನೆ ತಾನೇ ಬಂದ ನಮ್ಮ ಲೋಕಾಯುಕ್ತರ ಗಮನಕ್ಕೆ ತಂದಿದ್ದೇವೆ. ಅದು ಸಹ ಅವರು ಹೇಳಿದ್ರು, ನಾವು ಅದು PW ಅವರ ಗಮನಕ್ಕೆ ತಂದು ಅದನ್ನು DC ಅವರ ಗಮನಕ್ಕೆ ತಂದು ನಾವು ಸಹಕಾರ ಸರಿ ಮಾಡ್ತೇವೆ ಅಂತ ಅವರು ಸಹ ಹೇಳಿದ್ದಾರೆ. ನಾವು ದಯವಿಟ್ಟು ಇದರ ಬಗ್ಗೆ ನಮಗೆ ಸಹಕರಿಸಬೇಕಾಗಿ ಮೀಡಿಯಾದವರು ನಾವು ಕೈ ಮುಗಿದು ಕೇಳುತ್ತೇವೆ ಸರ್.